ಮಾಜಿ ಸಚಿವ ರಮನಾಥ ರೈ ವಿರುದ್ಧ ಬಿಜೆಪಿ ಜಿಲ್ಲಾ ವಕ್ತಾರ ಹರಿಕೃಷ್ಣ ಬಂಟ್ವಾಳ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಇದ್ದು ಸತ್ತ ಹಾಗೆ ಶವ ಸಂಸ್ಕಾರ ಮಾತ್ರ ಬಾಕಿ ಇದೆ ಎಂದು ಹೇಳಿಕೆ ನೀಡಿದ ರಮನಾಥ ರೈ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಮನಾಥ ರೈ ಅವರು ಜಿಹಾದಿ ಸಂಸ್ಕೃತಿಯಲ್ಲಿದ್ದಾರೆ. ಅವರ ಹೇಳಿಕೆಗಳಿಂದ ಈ ರೀತಿ ಅನುಮಾನ ಪಡಬೇಕಾಗಿದೆ. ರಮನಾಥ ರೈ ಅವರಿಗೆ ಟಿಪ್ಪು ಈಗ ರೋಲ್ ಮಾಡಲಾಗಿದ್ದಾರೆ. ಅದರಿಂದ ಬಾಯಲ್ಲಿ ಅಂತಹ ಹೇಳಿಕೆಗಳು ಬರ್ತಿದೆ. ಶವ ಸಂಸ್ಕಾರ ನೋಡುವ ಮನೋಸ್ಥಿತಿ ಆತಂಕಕಾರಿ. ರೈ ಅವರು ಹಿಂದೂ ಮತ್ತು ಮುಸ್ಲಿಂ ಯುವಕರ ಸಾಕಷ್ಟು ಶವ ಸಂಸ್ಕಾರವನ್ನ ನೋಡಿದ್ದಾರೆ. ಮತ್ತೆ ಶವ ಸಂಸ್ಕಾರ ನೋಡುವ ಆಸೆ ಇವರಿಗೆ ಯಾಕೆ ಅಂತ ಗೊತ್ತಿಲ್ಲ ಎಂದು ಕಿಡಿಕಾರಿದ್ರು. ಇನ್ನು ರಮನಾಥ ರೈ ಕಾಂಗ್ರೆಸ್ನಲ್ಲಿ ಸಕ್ಕರೆ ಇಲ್ಲದ ಚಾದಂತಾಗಿದ್ದಾರೆ. ಅಧಿಕಾರ ಇಲ್ಲದೆ ಇದ್ರೂ ರೈ ಅವರು ಸರ್ಕಾರಿ ಅಧಿಕಾರಿಗಳನ್ನ ಹಿಡಿದು ದಿಮಾಕು ತೋರಿಸುತ್ತಿದ್ದಾರೆ. ರೈ ಅವರ ಜಿಹಾದಿ ಮನೋಸ್ಥಿತಿ ನೋಡಿ ಅವರನ್ನ ಜನತೆ ಮನೆಗೆ ಕಳಿಸಿದ್ದಾರೆ. ಇದು ರಮನಾಥ ರೈ ಅವರ ರಾಜಕೀಯ ಕೊನೆಯ ಕಾಲಘಟ್ಟವಾಗಿದೆ ಎಂದು ಹೇಳಿದ್ರು. ಇನ್ನು ಮುಂದೆ ಸಂಸದ ನಳಿನ್ ವಿರುದ್ಧ ಮಾತನಾಡಿದ್ರೆ ನೀವು ಹೋದಲ್ಲಿ ಬಂದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ವಿಜಯ ಬ್ಯಾಂಕ್ ವಿಲೀನಕ್ಕೆ ಸಹಿ ಹಾಕಿದ್ದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ನಿಮಗೆ ತಾಕತ್ತಿದ್ರೆ ಮನಮೋಹನ್ ಸಿಂಗ್ ಅವರ ಟೇಬಲ್ ಬಡಿದು ಕೇಳಿ ಎಂದು ಹೇಳಿದ್ರು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನೋಟು ಅಮಾನ್ಯೀಕರಣ ಪ್ರತಿಭಟನೆಯ ಸಂದರ್ಭದಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರಿಗೆ ಒಂದು ರೀತಿಯ ಅವಾಚ್ಯವಾಗಿ ಬೈದಿದ್ದಾರೆ. ಅದು ನಳಿನ್ ಕುಮಾರ್ ಕಟೀಲ್ ಸತ್ತ ಹಾಗೆ ಅವರ ಶವ ಸಂಸ್ಕಾರ ಮಾತ್ರ ಬಾಕಿ ಇದೆ ಅಂತ ಒಂದು ಒಬ್ಬ 30 ವರ್ಷಗಳ ಕಾಲ MLA ಆಗಿ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿರತಕ್ಕಂಥ ರಮನಾಥ ರೈ ಅವರು ಒಂದು ಜನಪ್ರತಿನಿಧಿಯಾದಂಥ ಸಂಸದರನ್ನ ಶವ ಸಂಸ್ಕಾರ ನೋಡಬೇಕನ್ನುವಂಥ ಒಂದು ಹಸಿವು ಈ ಮನುಷ್ಯನ ಮೆದುಳಿನಲ್ಲಿ ಬರಬೇಕಂತಾದರೆ ಅವರು ಒಂದು ಜಿಹಾದಿ ಸಂಸ್ಕೃತಿಯಲ್ಲಿ ಇದ್ದಾರೋ ಅನ್ನುವಂಥ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ. ಸೊ ಇಂಥ ಒಂದು ಭಾಷೆ ಪ್ರಯೋಗ ಮಾಡಿದ್ದಕ್ಕ ರಮನಾಥ ರೈ ಅವರ ಈ ನಿಲುವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ.